ಕಾನೂನು ಏನಿದೆ ಸುಪ್ರೀಂ ಕೋರ್ಟಲ್ಲಿ ಸೆಟಲ್ಮೆಂಟ್ ಆಗಿದೆ. ಇದು ಇವತ್ತೊಂದು ವಿಚಾರ ಆಗಿದೆ. ಇದು ಎಲ್ಲ ಯಾರೋ ಒಂದು ಧರ್ಮದ ವಿಚಾರ ಬೆಳಗ್ಗೆ ಪ್ರಾರ್ಥನೆ ಮಾಡೋಕ್ಕೆ ಒಂದು ಕೂಡನ್ನ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಚರ್ಚೆ ಇದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡುವಂತ ಅವಶ್ಯಕತೆ. ಕಾನೂನಿದೆ, ಸಂವಿಧಾನ ಇದೆ, ನಮ್ಮ ಪದ್ಧತಿಗಳಿದೆ. ಆ ಪದ್ಧತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೆಲಸ. ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಅಲಾರಾಮ್ ಇಟ್ಕೊಂಡು ಮೈಕ್ ಹಾಕ್ಬೇಕು ಅಂತ ಸಿನಿಮಾ ಹೋಗಿ ಪ್ರೈಮ್ ಮಿನಿಸ್ಟರ್ ಕೇಳಿ, ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಕೇಳಿ ಉತ್ತರ ಹೇಳ್ತಾರೆ. ಅದೇನೋ ಕಾನೂನು ಇದ್ರೆ ಬೇಕಾದ್ರೆ ಜಡ್ಜ್ಮೆಂಟ್ ಮಾಡಿಸಕ್ಕೆ. ಇಡೀ ರಾಷ್ಟ್ರಕ್ಕೆ ಒಂದು ದಾಖಲೆ. 50 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿ 36 ವರ್ಷಗಳ ಕಾಲ ಅವರು ಮಂತ್ರಿಯಾಗಿದ್ದರು. ನೆಹರೂರಿನ ಜೊತೆಯಿಂದ ಹಿಡಿದು ಇಂದಿರಾ ಗಾಂಧಿ ಜೊತೆಯಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದರು. 86 ಕೂಡ ಅವರು ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಇದ್ದಂಥ ಈ ದೇಶಕ್ಕೆ ಎಲ್ಲ ನಮ್ಮ ಕಾರ್ಮಿಕರಿಗೆ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿ ಅವರ ಬುನಾದಿಯನ್ನ ಸಹಾಯ ಮಾಡಬೇಕು. ಅವ್ರನ್ನ ಏನು ಜನ್ಮದಿನ ಇವತ್ತಿದೆ ನಾವು ಸಂಪೂರ್ಣ ಆಚರಣೆ ಮಾಡ್ತೀವಿ. ಇದು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅಂತೇಳಿ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದೊಂದು ದಿನದಲ್ಲಿ ಒಂದೊಂದು ತಿಂಗಳು. ಇವತ್ತು ಅಂಬೇಡ್ಕರ್ ಇರ್ಬೋದು, ಅವರು ಜಗಜೀವನ್ ರಾಮ್ ಬಸವಣ್ಣ ಇರ್ಬೋದು. ನಾನು ಅಧ್ಯಕ್ಷ ಇದರಲ್ಲಿ ಶಿವಪುರದಲ್ಲಿ ಹೋಗಿ ಅವತ್ತು ನಮ್ಮ ಇದರ ಬಗ್ಗೆ ನಾವು ಕಾರ್ಯಕ್ರಮ ಮಾಡೋದು. ಇವತ್ತಿನ ಮಾಡ್ತೀವಿ, ಇನ್ನೊಂದು ದಿನ ಬಳ್ಳಾರಿಗೆ ಮಾಡ್ತೀವಿ, ಇನ್ನೊಂದು ದಿನ ಮಾದೇವಪುರ ಕ್ಷೇತ್ರ, ಎಲ್ಲ ಕಡೆ ಕೂಡ ನಾವು ಬೆಂಗಳೂರಿಂದ ಹೊರಗಡೆ ಹೋಗಿ ಕಾರ್ಯಕ್ರಮ ಮಾಡ್ತೀವಿ. ಸರ್, ಈಗ ಮಸೀದಿಗಳ ಮೇಲೆ ಕಾಂಗ್ರೆಸ್ ನಾಯಕರು ಮಾತಾಡ್ತಿಲ್ಲ. ಹೌದಪ್ಪ, ನಾವು ಬಿಜೆಪಿಯವರ ಟ್ರ್ಯಾಪ್ ಏನಿದೆ, ಈ ದೇಶದಲ್ಲಿ ಅಶಾಂತಿ ಮೂಡಿಸಬೇಕು, ಪೋಲರೈಸೇಷನ್ ಮಾಡಬೇಕು ಅಂತೇಳಿ ಏನು ಟ್ರ್ಯಾಪ್ ಮಾಡಬೇಕು ಹೊರಟಿದಾರಲ್ಲ, ಅದನ್ನು ನಾವು ಎಮೋಷನಲ್ ಅಲ್ಲಿ ಯಾರಿಗೂ ಕೂಡ ಮಾತಾಡಬೇಕು ಹೋಗ್ಬೇಡಿ ಅಂತ ನಾನು ಹೇಳ್ಬಿಟ್ಟು ನಿಜ ಇವತ್ತು ನಾನು ಸ್ಟ್ಯಾಂಡ್ ಆಗ್ತೀನಿ. ಯಾರು ಮಾತಾಡಬೇಕು ಅವರೇ ಮಾತಾಡಬೇಕು. ಎಲ್ಲರೂ ಕೂಡ ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟು ಈಗ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡಿ ಅಶಾಂತಿ ಮೂಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಚರ್ಚೆ ನಡೀತು, ಕೋರ್ಟಲ್ಲಿ ನಡೀತು. ಇವೆಲ್ಲ ಕೂಡ ನಮ್ಮ ಮಾತುಗಳು ಕೋರ್ಟ್ಗಳ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು, ಅಶಾಂತಿ ದೇಶದಲ್ಲಿ ರಾಜ್ಯದಲ್ಲಿ ಆಗಬಾರ್ದು. ಒಂದು ಪಕ್ಷ ನಮ್ಮೊಂದು ಜವಾಬ್ದಾರಿ ಸ್ಥಾನ ಇದೆ, ಆ ಸ್ಥಾನದಲ್ಲಿ ನಮ್ಮ ಈಶ್ವರಪ್ಪಂಗೆಲ್ಲ ಅವೆಲ್ಲ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು, ರಾಷ್ಟ್ರಧ್ವಜ ದ್ರೋಹಿಗಳು, ಸಂವಿಧಾನ ದ್ರೋಹಿಗಳು. ಅವ್ರಿಗೆ ನಾನು ಉತ್ತರ ಕೊಡೋದು ಬಿಡಿ, ಕಾಂಪಿಟೇಷನ್ ಬಂದು ಬಿಡಿ. ನೋಡಿ, ನಾವು ಬಾಬು ಜಗಜೀವನ್ ರಾಮ್ ಕಾರಣಕ್ಕೆ ಈ ರೀತಿ ಅಲ್ಪಸಂಖ್ಯಾತರು ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ನಾವು ಯಾವ ಸಿಂಹಾಸನ ನಾವು ಇಟ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಕೋಮು ಸೌಹಾರ್ದ ಹಾಳಾಗ್ಲಿಕ್ಕೆ ಕಾಂಗ್ರೆಸ್ನವರೇ ಕಾರಣ. ಸಿಎಂ ಕುರ್ಚಿಗೋಸ್ಕರ ಇವರು ಈ ತರ ಮಾಡ್ತಾ ಇದ್ದಾರೆ ಅಂತ ಯಾರು ಅಧಿಕೃತವಾಗಿ ಮಾತಾಡಿದ್ರೆ ಪರವಾಗಿಲ್ಲ. ಚೀಫ್ ಮಿನಿಸ್ಟರ್ ಮಾತಾಡಿದ್ರೆ ರಸ್ತೆಯಲ್ಲಿ ಹೋಗೋರಿಗೆಲ್ಲ ಅವರು ಬಹಳ ದೊಡ್ಡ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮಾತುಗಳೆಲ್ಲ ಆಡ್ತಾ ಇದ್ರೆ ಒಳ್ಳೆದಾಗಿಲ್ಲ. ಸರ್, ಈಗ ನೀವು ಪಕ್ಷ ಸಂಘಟನೆಗೆ ರಾಜ್ಯಾದ್ಯಂತ ಕಾಂಪಿಟೇಷನ್ ಇರ್ಬೇಕಲ್ಲ. ಆಚಾರ ವಿಚಾರ ಪ್ರಚಾರ, ಅವರ ಆಚಾರ ವಿಚಾರ ಪ್ರಚಾರ ಮಾಡಕ್ಕೆ ಪಾಪ ಪೈಪೋಟಿ ಇದೆ ಅಂತಂದ್ರೆ ನನಗೆ ಅವ್ರಿಗೆ ಅಭಿನಂದಿಸ್ತೀನಿ. ಬಹಳ ತರಾತುರಿಯಲ್ಲಿ ಅವರ ನಾಯಕರುಗಳ ಫೋಟೋಗಳನ್ನ ಹಾಕಲಿಕ್ಕೆ ಹೋರಾಟ ಮಾಡ್ತಾ ಇರಲ್ಲ. ಅದು ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ಏನು ಯಶಸ್ಸಾಗಿದೆ.